ಗಾಯ್ಸ್. ಹಾಯ್. ನಾವು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ, ಬನ್ನಿ ಹೋಗೋಣ. ಅವನು ನಿಮ್ಮನ್ನು ಕರ್ಕೊಂಡು ಬರ್ತಾ ನಾನು ನಿಮ್ಗೆ ಕರ್ತಾ ಬರೋಣ. ಪಾತಿಯಲ್ಲಿ ಇನ್ನ ಅರ್ಧಂಬರ್ಧ ಕನ್ನಡ ತುಳು ಅರ್ಥಲ ಪೂಜಿ ಕುಟುಂಬದ ನಾಗ ಪೇರ್ ಮೈ ಪೇರ ಪೋಂದಿಲ್ಲ ಬರ್ಸತ್ತಿಜಿಗೆ ಅಂಚ ಚಂಡಿ ಹಾಕ್ತದೆ ಯಾನ್ ಚಂಡಿ ಹಾಕಿಜಿ ಆಯ್ ಕೊಡೆ ಪತ್ತೊಂಬ ಇದೆ ಯಾನ್ ಕೊಡೆ ಪತ್ತೊಂದು ಅಂಚ ಆರು ಫಸ್ಟ್ ಟೈಮ್ ಎಂಕಲ್ ನಾ ಕುಟುಂಬದ ನಾಗ ಪೇರೆಂಟ್ ನಡಿ ಬರ್ಪುನಿ ಆರು ಬೈದಿ ಜೇರಿಂದು ಫಸ್ಟ್ ಟೈಮ್ ಬರ್ಪಿನಿ ಅಮ್ಮಲ ಪಿದಾಡಿತ್ತೆ ಚೂರ ಅದಕ್ಕೆ ಬಚ್ಚುನಿಗೆ ಸುಸ್ತಾಪುನು ಒಂದು ಕುಲ್ಲಿ ಇರ್ಬೇಕು ಬೊರ್ಚಿಂದ ఒక ಜೋರಾಂಡಲ ಪ್ರಾಬ್ಲಮ್ ಹಾಕೊಂಡು ಬಂದು ಓಕೆ ಕೊರೋನಾ ಮೇಲೆ ತಂಪು ಹೋಗ್ಕೊಂಡು ಇಜ್ಜಾಂಡು ಅಂಡಾರೆ ತೋಣಿಯಾರ ಕಷ್ಟ ಹಾಕೊಂಡು ಬಂದು ಮಾತ್ರ ಎಂಗ್ಲೇ ತಂಪು ಒಂದಿಲ್ಲ ನಾವು ಹೋಗ್ತೀವಿ ಈಗ ಕೆಳಗೆ ಉಂಟು, ಕೆಳಗೆ ಹೋಗ್ಬೇಕು. ಪೆಟ್ರೋಲ್ ಎಲ್ಲಿ ಹಾಕುವ? ಮಂಜೂರ ಮಂಜೂರು ಅವ್ರು ಕೇಳ್ತಾವ್ ಹೇಳಿಲ್ಲ ಆಯ್ತು. ಅರ್ಥ ಆಗ್ತದ ಅವನು ವಾಯ್ಸೇ ಕೇಳ್ತಾ ಇಲ್ಲ, ಮೆಲ್ಲ ಮೆಲ್ಲ ಮಾತಾಡ್ತಾ ಇದ್ದಾನೆ. ಜೋರು ಮಾತಲ್ಲ ಬಾಬಾ ಹಂಗ ಅಭಿಜಿ ಬೊಬ್ಬೆ ಕೊಡೋ ಮಾರಿ ಇಲ್ಲಡಿ ಅವು ಅದು ಮನೆಯಲ್ಲ ಟಿಕ್ಟಾಕ್ ಮಾತಾಡ್ಯಾರ ಅದು ಹೀಗೆ ಹೀಗೆ ಆಗ್ತದೆ ಹೀಗೆ ಹೋಗ್ಬೇಕು. ಇಲ್ಲಾಂದ್ರೆ ನಾವು ಜೋರು ಜೋರು ಪಾತಿರು ಗೊತ್ತಿಲ್ಲ ಮರತಿದೆ ಅಣ್ಣ ಮರೆತು ಜೋರು ಹೋಗಿದೆ. ಚೂರು ಜೋರು ಹಾತಿರಿಗೆ ಇಂಜಿನ್ ಎಲ್ಲ ಹಾತಿರ್ ನೀರು ಎಂತದ ಯೋಚನೆ ಮಾಡ್ತಾ ಇದ್ದಾನೆ. ಅಮ್ಮ ಪಾತಲ್ಲಿಗೆ ಇಂಜಿನ್ ಅಂತೀನಿ ಊರಾಣಿ ದಾದ ಮಂತೀನಿ ಇದರಲ್ಲೇ ಗೊತ್ತಿಸಿ ಅವರಿಗೆ ತೆಗ್ದು ಅವರಿಗೆ ಮರೆತು ಹೋಗಿದೆ. ಎಂಚಿನ ಮರ ತೆಗಿದೆ. ಈಗ ಆಯ್ತು ಎಂತ ಆಯ್ತು? ಅವನೆಂತ ಮಾತಾಡ್ತಾ ಇಲ್ಲ, ಸುಮ್ಮನೆ ಮರೆತು ಹೋಗಿದೆ ಮರೆತು ಹೋಗಿದೆ ಅಂತ ಹೇಳ್ತಾ ಇದ್ದಾನೆ. ರೋಡ್ ವೀರಂಗ್ಲ ಬಕ್ಕ ಕೂದೆತ ನೋಡು ಕತ್ತು ಕೂಗೆ ಆಯ್ತಾ ಮಾತಾಡಿ ಎಲ್ಲ ನೀರು ಮಾತಾಡ್ಬೇಕ ರೋಡ್ ಅವನು ನನಗೇನೆ ಜೋರು ಮಾಡ್ತಾನೆ. ಫಸ್ಟ್ ಅವನು ಮತ್ತೆ ಮಾತಾಡ್ತಂತೆ, ಫಸ್ಟ್ ನಾನು ಮಾತಾಡ್ಬೇಕಂತೆ. ನೋಡಿ ಅನಂತ ಪದ್ಮನಾಭ ದೇವಸ್ಥಾನ ಕುಡುಕು ಫುಲ್ ಜನ ಇದ್ದಾರೆ. ಹೌದು ನೋಡಿ ಎಷ್ಟು ಅಲ್ಲೆಲ್ಲ ಬ್ಲಾಕ್ ಉಂಟು ಈಗ. ಎಷ್ಟು ಗಾಡಿ ಉಂಟು, ಹೋಗ್ತಾ ಇಲ್ಲ ಗಾಡಿ. ನಮ್ಗೆ ಸ್ವಲ್ಪ ಇದು ಹತ್ರ, ತುಂಬಾ ನಡ್ಕೊಂಡು ಸಹ ಬರ್ಬಹುದು. ಗಾಡಿ ಹೋಗ್ತಾ ಇಲ್ಲ ಗೊತ್ತಾಯ್ತಾ, ಲೈನ್ ಉಂಟು. ದೇವಸ್ಥಾನ ಹಾಗೇನೆ ಲೈನ್. ರಿಟರ್ನ್ ಬರುವಾಗ ದೇವಸ್ಥಾನಕ್ಕೊಮ್ಮೆ ಹೋಗಿ ಬರ್ಬೇಕು ನಮ್ಗೆ. ಹೌದೌದು, ಇನ್ನೊಂದ್ಸಲ ಬರ್ಬೇಕು ಇಲ್ಲಿಗೆ. ಇನ್ನೊಂದ್ಸಲ ಅವನ್ ಬರ್ತಾನೆ, ನಿಮ್ಮ ಕರ್ಕೊಂಡ್ ಬರ್ತಾನೆ. ನಾನು ಸ್ವಾಮಿ ಉಂಟು ಮಗ. ಇವತ್ತು ನೋಡಿ ಎಷ್ಟು ಗೆಂದಲಿ ಬೊಂಡ ಉಂಡು ತುಲಿ ಮಸ್ತ್ ಉಂಡಿನಿ. ಇಂಕ ಗೊತ್ತು ಈಗ ತುಳುಟೆ ಅಂಡಿನಿ. ಎಲ್ಲದರ ಎಷ್ಟು ಇಲ್ಲಿ ತನಕ ಅಲ್ಲಿ ಇದ್ದಾರೆ ಗೆಂದಲಿ ಎಳ್ನೀರು ಕಾರು ನೋಡಿ ಇವತ್ತು ಕಾರು ಬಸ್ ನೋಡಿ ಬೆಟ್ಟ ಬಂದಿದೆ. ಫುಲ್ ಗ್ರೀನ್ ಗ್ರೀನ್ ಇಲ್ಲಿ ಎಲ್ಲ. ಹೌದು, ಮರಲ ಗ್ರೀನ್, ರೈಲ ಗ್ರೀನ್, ಪಂತಿಲ ದೈಲಕನೆ ಪಂತಿಲಕನೆ ಅವು ಇದನ್ನೆಲ್ಲ ಪಂತಿ ಇದೆ. ಈ ಮರ ಗ್ರೀನ್ ಆತೆ. ಬೇರೆ ಕಲರ್ ಇತ್ತು ನೋನೆ. ಗ್ರೇಪ್ಸ್ ಗ್ರೀನ್. ಗ್ರೇಪ್ಸ್ ಲ ಗ್ರೀನ್. ಓಕೆ, ನೆಕ್ಸ್ಟ್ ಮರ ಗ್ರೀನ್. ಮರ ಗ್ರೀನ್. ನೆಕ್ಸ್ಟ್ ಆಪಲ್. ಆಪಲ್ ಗ್ರೀನ್. ಗ್ರೀನ್ ಆಪಲ್ ಇಜ್ಜ. ಗ್ರೀನ್ ಆಪಲ್ ಉಂಟು ನಮಗಿಂತ ಆಪಲ್ ಹೋಗಲ್ಲ. ರೆಡ್ ಆಪಲ್. ಯಾ ಗುಡ್. ಲೋಕ ವೈಟ್ ಆಪಲ್ ಉಂಟು. ವೈಟ್ ಆಪಲ್ ಅವು ನೆಟ್ ಇನ್ಸ್ಟಾಗ್ರಾಮ್ ತೋದಿತ್ತೆ. ಬ್ಲಾಕ್
ಚಲೋ ಮತ್ತೆ ನೀರು ಓಲು ಹಲವಳು ಈ ಎಂಚತ್ತ ಇದು ಫಂಡ್ರೇಜ್ ಜಲಪಾತ ನೀರು ಇತ್ತು ನೋಡಿ ಗೊತ್ತಾಯಿಲ್ಲ ನೋಡಿ ನೋಡಿ ಇಲ್ಲಿ ನೋಡಿ ಅಪ್ಪನ್ನು ಕರೆಕ್ಟ್ ನೋಡ್ಕೊಳ್ಳಿ ನೋಡಿ ಬೈಕ್ ಹೋಗ್ತುಂಟು ಒಂದೇ ಒಂದೇ ಮತ್ತೆ ಅದೆಲ್ಲ ಎಂತ ಒಂದೇ ಹೋಗ್ತಿರೋದು ನಾವು ಒಂದು ಅದು ಸ್ಟಾರ್ಟ್ ಮಾಡುವಾಗ ಮತ್ತೆ ಟೂತು ಟೂ ಹೋದ್ ನಾನೇ ಮತ್ತೆ ಯಾರು ಚೇವು ಎಂತವೇ ಗಾಡಿ ಬಿಟ್ಟೋದಿಲ್ಲ ಗಾಡಿ ಬಿಡೋದಿಲ್ಲ ಬಸ್ ಒಂದು ಅಲ್ಲಿ ತನಕ ಬಂದೀಗ ಸದ್ವಿನೀಗ ಡ್ರೈವ್ ಮಾಡುದು ಮಾಡೋಣಪ್ಪ ಯಾಕಪ್ಪ ನನ್ಗೆ ಫೋಡಿಗೆ ನಿಂಗೆ ಪೋಡಿ ಆಗ್ತದಾ ಎಂತ ನೀನು ಪೋಡಿದು ಮಾರಿ ಹೆದರಿಕೆ ಮತ್ತೆ ನೆರಪನ್ನು ವಾರಾಣಿಯ ಅಲ್ಲಿಂದ ನಮ್ಗೆ ಹತ್ರ ಆಗ್ತದೆ ಬರ್ಲಿಕ್ಕೆ ಇವ್ರು ಈಚೆ ರೋಡಿಂದ ಬಂದ್ರು ಎಷ್ಟು ದೂರ ಸ್ವಲ್ಪ ರೋಡ್ ಇಲ್ಲಿ ರೋಡ್ ನೆಟ್ ಒಂದು ಸಿಂಗಲ್ ರೋಡ್ ನೋಡಿ ಬ್ರಿಡ್ಜ್ ಹೊಸದಾದ ಗುರುಪುರ ಬ್ರಿಡ್ಜ್ ಎಷ್ಟು ಚೆನ್ನಾಗುಂಟು ರೋಡ್ ಹೈವೇ ತರ ಉಂಟು ಹೈವೇ ಇಲ್ಲಾಂದ್ರೆ ಹೈವೇನೆ ಇದು ಸ್ಟೇಟ್ ಹೈವೇ ಇದು ಬೈಕ್ ಹೊಸದಾಗಿದ್ದು ಇದು ಬೈಕ್ ಆಗಿಕ್ಕೆ ಇದು ಕಾರ್ ಆಗಿಕ್ಕೆ ಅಲ್ಲಿ ಒಂದು ರೋಡ್ ಅದು ಬೈಕ್ ಅಲ್ಲ ಅದನ್ನ ನಾವು ನಡ್ಕೊಂಡು ಹೋಗುವವರಿಗೆ ಫುಟ್ಪಾತ್ ಅದು ಸ್ಕೂಟರ್ ಹೋಗ್ಬಿಟ್ಟು ಅಂದ ಏರ್ ಬಂದಿನಿ ಎಲ್ಲ ತೋರಿಸಿದೆ ಅಲ್ಲಿ ಗಲೀಜಿಗೆ ನೀರುಂಟು ಗಲೀಜೆಲ್ಲ ಬುಗ್ಗ ಗಲೀಜ್ ಎತ್ತವು ಈ ನೋಡಿ ಪೆಟ್ಟಡ್ಡೆ ಎಲ್ಲ ಎತ್ತಲ್ಲ ಪೆತ್ತ ಎಲ್ಲ ಉಂಟು ಅಲ್ಲಿ ಹೊಡಿಬೋದು ಅಪೂರ ಸೌಮ್ಯ ಒಂದೊಂದು 7 ವರ್ಷದ ಫಲ ತೆಪ್ಪು ನೀನು ಅಂದಾಜಿ ಪಾಡಿಯಾ ದೀಲ ಹಾ ಈಗ ನೀಡ್ಗೊಬ್ಬನೇ ಯಾರು ತೊಜ್ಜಿ ಇಲ್ಲಿ ನೋಡಿ ನೋಡಿ ಸೌಮ್ಯ ನಾಯಿ ಹತ್ರ ಆಟ ಆಡೋದು ಕರಿಯಾ ಅದೇ ಓಯ್ ದಾದಾ ಸೋಂಕ್ರ ಏರು ನಾಯ ದೇರು ಅಯ್ಯ ಗುರ್ತಾತ ನೆಡ್ಡೆ ಅರ್ಧಂಬರ್ಧ ಮುನಕ್ ನೇಜಿ ಹೋಗ್ಲಕ್ಕ ಕಟ್ಟಂದೆ ನೋಡಿ ಇಲ್ಲೊಂದು ಯಾವುದು ದೈವ ಉಂಟು ಯಾವುದು ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಇಲ್ಲಿ ಬರೋದೇ ಫಸ್ಟ್ ಟೈಮ್ ಇದು ಸೌಮ್ಯನವರದ್ದು ಕುಟುಂಬದ ಜಾಗ ಗಿರಿ ಗುಡ್ ಮಾರ್ನಿಂಗ್ ಗಿರಿ ಗುಡ್ ಮಾರ್ನಿಂಗ್ ಗಿರಿ ಅಂದ್ರೆ ಇನ್ನು ಪತವಯ್ಯ ಫೋನಾಗ ನಾ ಇನ್ನು ಏರ್ ನಂದು ಹಂಗೆ ಗೊತ್ತು ಪೊಯ್ 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 ಅಪ್ಪ ಸುತ್ತ ಕಾಡ್ತಾರೆ ಇದೆ
ಕಾಡಲ್ಲಿ ಯಾವುದೋ ಒಂದು ದೇಶಕ್ಕೆ ಬಂದಾಗುಂಟು, ದೊಡ್ಡ ಕಾಡಿ ಬಂದಾಗುಂಟು ಇಲ್ಲಿಗ. ಹಾಂ ಅಂದವೇ ಒಂದು ಗಡ್ಡನ್ನು ಕಾಡು ಭಾರಿ ಉಮಿಲಿಲ್ಲ ಮರಿ. ಇದು ಒಳ್ಳೆ ಒಂದು ದೊಡ್ಡ ಕಾಡಿಗೆ ಟ್ರಿಪ್ ಬಂದಾಗುಂಟು. ಸುತ್ತ ಕಾಡು, ನಡುವಲ್ಲಿ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗಷ್ಟೇ. ಇವರಿಲ್ಲಿ ನಾಗೊಂದು ಹಾಲು ಇರುವಂಥದ್ದು ಎಲ್ಲಿರೋದು ನಾಗನ ಕಟ್ಟೆ, ಹಾಗಾಗಿ ಎಲ್ಲ ಹೋಗ್ತಾ ಇದ್ದಾರೆ. ನಾನು ಸ್ವಲ್ಪ ಹಿಂದೆ ಇದ್ದೀನಿ, ನೋಡ್ಬೋದು ಇಲ್ಲಿ ಎಲ್ಲ ಮುಂದೆ ಕಟ್ ಮಾಡ್ತಿದ್ದಾರೆ ಎಲ್ಲ. ಇನ್ನು ಸುತ್ತ ಕಾಡಾಯ್ತು ಇದು. ಈ ಕಡೆ ಮತ್ತೆ ಸ್ವಲ್ಪ ತೋಟ ಇದೆ, ಆಮೇಲೆ ನೋಡ್ಬೋದು ಅಡಿಕೆ ಮರ ಕಾಣ್ತುಂಟು, ಅಲ್ಲಿ ತುಂಬ ತೋಟ ಉಂಟು. ಮತ್ತು ಎಲ್ಲ ಫುಲ್ಲು ಕಾಡೆ ಇದು. ನಾವು ಸುಮಾರು ದೂರ ಬಂದ ನಂತರ ನಮಗೆ ಸಿಕ್ಕಿದೆ ನೋಡಿ, ಇಲ್ಲಿ ಕಾಂಪೌಂಡ್ ಕಾಣ್ತಿದೆಯಲ್ಲ, ಇದೆಯವರ ನಾಗನ ಸ್ನಾನ. ಆಲ್ಮೋಸ್ಟ್ ಚಪ್ಪಲಿಟ್ಟು ನಡ್ಕೊಂಡು ಹೋಗ್ಬೋದು ಬರೀ ಕಾಲಲ್ಲಿ. అంచ ముళ్ళుండు ఆనుండా ఇంకా చాలా ಲೈಟಾಗಿ ಮಳೆ ಬರ್ತುಂಟು ಆಯ್ತಾ, ಸದ್ದಿನಿ ಅಂತದ್ದು ಹೇಳಲಿಕ್ಕುಂಟಂತೆ. ನಮಕ್ ಮೀನು ತಿಕ್ಕೊಂಡ ಬೋಂಡ ಗೊತ್ತಂದ್ರೆ ಇದಕ್ಕೆ ತಿಕ್ಕ್ಯಾರ ನೀರುಂಡು ಏನು ಗಲೀಜು ಗಲೀಜು ಐತಿ, ನೀಟಿಗೆ ಬರ್ಪುಜಿ ಕ್ಲೀನ್ ನೀರು. ನಮ್ಮ ಮೀಂಡ ಅವು ತೋತ ಐತಕ್ಕ ಮೀ ಪತ್ತಿನ ಅವು ಐತಲ್ಲಕ್ಕನೆ ನೀರು ಕ್ಲೀನ್ ಉಂಟು ಗೊತ್ತಾಯ್ತಾ. ನೀರು ಹೊಂಟು ನೀರು ಅಡೆ ಪರ ಫುಲ್ ಬಲ್ಲೆ, ಇಲ್ಲೆಲ್ಲ ಬಲ್ಲೆ ಉಂಟಾಯ್ತು, ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮೂಲೆಂತಲಿ ಓಲಂತಲಿ ಅವಳೆಂತಲಿ ಕೈ ತಂಪಾ ಉಂಟು ಇಡವತ್ತು ಎಂಚ ಉಂಟು ಖುಷಿ ಉಂಟ ದೂರ ಹೋಗ್ನಿ ಮುಳ್ಳುಂಡು ಮುಳ್ಳು ಹೋಚಿ ಪೂರ ಮುಳ್ಳು ಮತ್ತಂದು ಫಾರಾಬ್ಜಿ ಅಡೆ ಪೂರ ಫುಲ್ ಮುಳ್ಳು ಫಾರಾಬ್ಜಿ ನಂಗೆ ನೀರಿಡು ನೀರುಳ್ಳುಂಡು ಹೌದಲಿ ಎಷ್ಟು ಶೋಕಂತಲಿ ಎಷ್ಟು ಚಂದ ಉಂಟು ನೀರು ಅಲ್ಲಿ ಬರ್ತಾ ಇರೋದು. ಸುತ್ತ ದಟ್ಟಾರಣ್ಯದ ನಡುವಲ್ಲಿ ಮತ್ತೆ ಕಾಡಿನಲ್ಲಿ ಒಂದು ದಿನ 3 ನೀರುಂಟು. ಅಲ್ಲಿ ಇಲ್ಲಿ ಒಂದು ಅಲ್ಲಿ ಒಂದುಂಟು ಅಲ್ಲಿ ಒಂದು ಉಂಟು ಅಷ್ಟೇ. ಅಡ್ಡಿ ಬಾತ ಬೊಕ್ಕ ಜಂಜಿ ಮೀನು ನಮ್ಮ ಮೀನು ఒక బత్తోలి కోడెత్తి ఇంచందు ఇంచొస్తుంది తిక్ నీరు. ಪೋ ಬಲ್ಲ
ಇದು ಕಟೀಲ್ನಲ್ಲಿರುವ ಪಾರ್ಕ್ ನೋಡಿ, ಹೂ ಗಿಡ ಎಲ್ಲ ಚೆನ್ನಾಗಿ ನೆಟ್ಟಿದ್ದಾರೆ. ಸೌಂಡು ನೀರ್ದ ಸೌಂಡ್ ಇದೆಯಾ? ನನ್ನ ಮಗ ಕುಣಿತಿದ್ದಾನೆ. ಅಲ್ಲಿ ತನಕ ಆಚೆ ಸಹ ಉಂಟು. ಅವರಿಗೆ ಸುಸ್ತಾಗಿ ನಿಂತಿದ್ದಾರೆ. ಬಚ್ಚಿಂಡು ಒಣ್ಣ ಬಲೆ ಬಲೆ. ಇವತ್ತಿನ ನಾಗರ ಪಂಚಮಿ ಕಾರ್ಯಕ್ರಮ ಮುಗಿತು. ಇನ್ನು ಮರಳಿ ಗೂಡಿಗೆ. ಇಲ್ಲ ಮೊದಲು ಈ ರೋಡ್ ತುಂಬಾ ಕೆಟ್ಟದಾಗಿತ್ತು. ಇವಾಗ ಒಂದು ವರ್ಷ ಆಯ್ತಲ್ಲ, ಒಂದು ವರ್ಷ ಆಯ್ತು, 2 ವರ್ಷ ಆಗ್ತಾ ಬಂತು ಅನ್ಸುತ್ತೆ. ಇಲ್ಲಿ ಕಟೀಲ್ ದುರ್ಗಾ ಪರಮೇಶ್ವರದ್ದು ದೇವಸ್ಥಾನ ಜೀರ್ಣೋದ್ಧಾರ ಆಯ್ತು, ಬ್ರಹ್ಮಕಲಶೋತ್ಸವ. ಆ ಟೈಮಲ್ಲಿ ರೋಡ್ ಚೆನ್ನಾಗಿತ್ತು. ಇವಾಗ ರೋಡ್ ಚೆನ್ನಾಗಿದೆ. ಅಲ್ಲಿ ಬೇರೆ ಆಗ್ತಾ ಉಂಟು, ಕೆಲಸ ಆಗ್ತಾ ಉಂಟು. ಅಂದ್ರೆ ನಮ್ಮ ಅಡಿಗೆಲ್ಲ ಬೋರ್ಡ್ ಮಾಡೋಣ. ಬೋರ್ಡ್ ಅಂತ ಅವು ಗೊತ್ತ ಬಂದು ಬೇತಾಗಲೇ ಗೊತ್ತಾ ಹೊಡ್ ಮಾಡೋದು ನೆಟ್ಟು ಕಲ್ತೊಂಗಿಲ್ಲ ಗೊತ್ತಾ ಹೊಡ್ ಮಾಡೋದು ಬುಡ ಗೊತ್ತಿದ್ದು. ಆಕ್ಚುಲಿ ಎಲ್ ಬೋರ್ಡ್ ಬಾಡ್ನ ಲರ್ನಿಂಗ್ ಬಂದವು ಕಲ್ಪ್ಯಾರ ಅಂದು ನಮ್ಮ ಟಿ ಎಲ್ ಬತ್ತಿ ಹೋಗ ಆಕ್ಚುಲಿ ಪಾಡ್ರ ಇಜ್ಜಿ ಹಾಡೋದೇ ಬಣ್ಣಗಳೇ ಕರೆಕ್ಟ್ ಗೊತ್ತಿದ್ದಿಂದ. ಈಗ ಮಳೆ ಬರುವ ಸಂಭವ ಉಂಟು, ಮೋಡಾಗಿದೆ. ಒಮ್ಮೆ ಲೈಟಾಗಿ ಮಳೆ ಬಂದೋಯ್ತು. ಪಾತಿರ್ಲಿ ಜಜ್ಜ, ನಾವು ವಿಡಿಯೋ ಪಾತಿರತ್ತೆ ಇವಾಗ ಮಧುರಣ ಇಲ್ಲಿ ನಾವು ಹೋಗಿರೋ ದೇವಸ್ಥಾನ ತುಂಬಾ ಇದಾಯ್ತಾ, ಹೋಗ್ಬೇಕು ಹೋಗ್ಲಿಕ್ಕೆ ಟೈಮ್ ಸಿಗೋದಿಲ್ಲ. ಸಂಡೇ ಅಂತಂದ್ರೆ ಇವಾಗ ಸಂಡೇ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಲಾಕ್ಡೌನ್ ಕರ್ಫ್ಯೂ ಅಂತೇಳಿ ಸಾಟರ್ಡೆ ಸಂಡೇ ಆಯ್ತು. ಬೇರೆ ದಿನ ಹೋಗುವಂತಂದ್ರೆ ಇವಳಿ ರಜೆ ಇಲ್ಲ. ಇವತ್ತು ರಜೆ, ಅದೇ ಇವತ್ತು ರಜೆ ಹೋಗಿ ಕಟೀಲಿ ಬಂದ್ವಿ. ಹಾಗೆ ಇಲ್ಲಿ ಕುಟುಂಬದ ಹತ್ರದೆಲ್ಲ ಇದೆಲ್ಲ ಆಯ್ತು.
ನಾಗರ ಅದು ಹತ್ರ ಇದ್ದದ್ರಲ್ಲಿ ಕಟೀಲಿಗೆ ಬಂತು, ಇಲ್ಲದ್ರೆ ಇಲ್ಲ.